ಅಂಚೆ ಕಚೇರಿ ನೌಕರರು ವಿವಿಧ ಬೇಡಿಕೆಗಳನ್ನು ಮುಂದಿಟ್ಟು ನಡೆಸ್ತಾ ಇರುವ ಮುಷ್ಕರ 4ನೇ ದಿನಕ್ಕೆ ಸಾಗಿದೆ. ಈ ಕಾರಣದಿಂದ ಜಿಲ್ಲೆಯಲ್ಲಿ ಅಂಚೆ ಕಚೇರಿಗಳ ಸೇವೆ ಸಂಪೂರ್ಣವಾಗಿ ಸ್ತಬ್ಧಗೊಂಡಿದೆ. ಬಹುತೇಕ ಕಾರ್ಮಿಕರು ಮುಷ್ಕರದಲ್ಲಿ ಭಾಗಿಯಾಗಿರುವ ಹಿನ್ನೆಲೆಯಲ್ಲಿ ಕಾಸರಗೋಡು ಜಿಲ್ಲೆಯ ಎಲ್ಲ ಕಚೇರಿಗಳು ಮುಚ್ಚಲ್ಪಟ್ಟಿವೆ. ಜಿಲ್ಲೆಯಲ್ಲಿ 2 ಪ್ರಧಾನ ಅಂಚೆ ಕಚೇರಿಗಳು ಹಾಗೂ 29 ಸಬ್ ಅಂಚೆ ಕಚೇರಿ ಹಾಗೂ 198 ಅಂಚೆ ಕಚೇರಿಗಳು ಕಾರ್ಯಾಚರಣೆ ಮಾಡುತ್ತಿದ್ದು, ಈ ಎಲ್ಲ ಅಂಚೆ ಕಚೇರಿಗಳಲ್ಲಿ ಮೊತ್ತ 677 ನೌಕರರು ಸೇವೆಯನ್ನ ಸಲ್ಲಿಸ್ತಾ ಇದ್ರು. ಈ ಪೈಕಿ ಕೇವಲ 41 ನೌಕರರು ಮಾತ್ರ ಸೇವೆಗೆ ಹಾಜರಾಗಿದ್ದಾರೆ. ಕಮಲೇಶ ಚಂದ್ರ ಸಮಿತಿ ಸಮರ್ಪಿಸಿದ ಶಿಫಾರಸನ್ನ ಪ್ರಾಬಲ್ಯಕ್ಕೆ ತರಲು ಹಿಂದೇಟು ಹಾಕುತ್ತಿರುವುದನ್ನು ವಿರೋಧಿಸಿ ನೌಕರರು ಇದೀಗ ಬೀದಿಗಿಳಿದು ಅನಿರ್ದಿಷ್ಟಾವಧಿ ಮುಷ್ಕರವನ್ನ ನಡೆಸ್ತಾ ಇದ್ದಾರೆ.